ಆತ್ಮೀಯ ಕಲಾಭಿಮಾನಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಧರ್ಮಸ್ಥಳ ಮೇಳದ ಹಾಸ್ಯ ಕಲಾವಿದ ಮಹೇಶ ಮಣಿಯಾಣಿ ದೊಡ್ಡತೋಟ. ವಿಷಯ ಏನೆಂದರೆ, ಮೊನ್ನೆ ತಾನೇ ದಿನಾಂಕ 23/1/2023 ಕುಂದಾಪುರ ತಾಲೂಕಿನ ತೆಕ್ಕಟ್ಟೆ ಮಲ್ಯಾಡಿ ಎಂಬಲ್ಲಿ ಧರ್ಮಸ್ಥಳ ಮೇಳದ ಯಕ್ಷಗಾನ ಪ್ರದರ್ಶನ ನಡೆಯಿತು. ಪ್ರಸಂಗ ವೇದೋದ್ಧರಣ ರುಕ್ಮಿಣಿ ಕಲ್ಯಾಣ. ಈ ರುಕ್ಮಿಣಿ ಕಲ್ಯಾಣ ಪ್ರಸಂಗದಲ್ಲಿ ಕೊನೆಯ ಭಾಗದಲ್ಲಿ ಶ್ರೀಕೃಷ್ಣನು ರುಕ್ಮಭೂಪತಿಯ ತಲೆಯನ್ನು ಬೋಳಿಸುವಂತಹ ದೃಶ್ಯವಿದೆ. ಈ ಸಂದರ್ಭದಲ್ಲಿ ನಾನು ಕ್ಷೌರಿಕನ ಪಾತ್ರವನ್ನು ಮಾಡಿದೆ. ಈ ಕ್ಷೌರಿಕನ ಪಾತ್ರವನ್ನು ನೋಡಿದಂತಹ ಸವಿತ ಸಮಾಜದ ಬಾಂಧವರಿಗೆ ನೋವನ್ನು ತಂದಿದೆ ಎಂಬುದಾಗಿ ತಿಳಿದು ನನಗೆ ತುಂಬ ಬೇಸರವಾಯಿತು. ಯಾಕೆಂದರೆ ಯಕ್ಷಗಾನ ಸಮಾಜದ ಒಳಿತಿಗಾಗಿ ಇರುವುದು, ಸಮಾಜವನ್ನು ತಿದ್ದುವುದಕ್ಕಾಗಿ ಇರುವುದು, ಸಮಾಜವನ್ನಾಗಲಿ ಒಂದು ವರ್ಗವನ್ನಾಗಲಿ ಅಪಹಾಸ್ಯ ಮಾಡುವುದಕ್ಕೆ ಇರುವುದಲ್ಲ ಎಂಬುದು ನಾನು ಮೊದಲಿನಿಂದಲೂ ತಿಳಿದುಕೊಂಡು ಬಂದಂತಹ ಸಿದ್ಧಾಂತ ಇದು. ಪುರಾಣ ಪ್ರಸಂಗದ ತತ್ವ ಸಂದೇಶಗಳು ಏನಿದೆಯೋ ಅದನ್ನು ಸಮಾಜಕ್ಕೆ ನೀಡುವುದೇ ಯಕ್ಷಗಾನದ ಉದ್ದೇಶ. ಆದರೆ ಈ ಕ್ಷೌರಿಕನ ಪಾತ್ರವನ್ನು ನಾನು ಮೊದಲೇನು ಮಾಡಿದ್ದಲ್ಲ. ನನಗೆ ತಿಳಿದ ಮಟ್ಟಿಗೆ 50-100 ವರ್ಷಗಳ ಹಿಂದೆ ನನ್ನ ಹಿರಿಯ ಮೊದಲಿನ ಹಾಸ್ಯಗಾರರೆಲ್ಲರೂ ಇದನ್ನು ಇದೇ ರೀತಿಯಲ್ಲಿ ನಿಭಾಯಿಸ್ತಾ ಇದ್ದರು ಎಂಬುದು ನನ್ನ ಹಿರಿಯ ಕಲಾವಿದರು ನನಗೆ ತಿಳಿಸಿದ್ದಾರೆ. ಅದೇ ದಾರಿಯನ್ನು ನಾನು ಮುಂದುವರಿಸಿಕೊಂಡು ಬಂದದ್ದು. ಆದರೆ ಈ ಪಾತ್ರದಿಂದ ಸವಿತ ಸಮಾಜದ ಬಾಂಧವರಿಗೆ ನೋವು ಉಂಟಾಗಿದೆ ಅಂತಾದರೆ ನನಗೂ ತುಂಬ ಬೇಸರವಾಯಿತು. ಅದಕ್ಕಾಗಿ ಸವಿತ ಸಮಾಜದ ಎಲ್ಲ ಬಾಂಧವರಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ. ನನ್ನದು ತಪ್ಪಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಮತ್ತೊಂದು ಏನೆಂದರೆ, ಈ ಪ್ರಸಂಗದಲ್ಲಿ ಬರುವಂಥ ಕ್ಷೌರಿಕನ ಪಾತ್ರವನ್ನು ಹೇಗೆ ನಿಭಾಯಿಸಬಹುದು ಎಂಬುದಾಗಿ ನಿಮ್ಮ ಸಲಹೆಯನ್ನು ನಾನು ಸ್ವೀಕರಿಸ್ತೇನೆ. ಧನ್ಯವಾದಗಳು.